ಅದು ಬೆಳಗ್ಗೆ 5 ಗಂಟೆ ಸುಮಾರು. ಎಲೆಕ್ಷನ್ ಸಮಯ ಬೇರೆ. ದೆಹಲಿಯ ಸೌತ್ ಅವೆನ್ಯೂ ರಸ್ತೆಯಲ್ಲಿ ಪೊಲೀಸರು ಗಸ್ತನ್ನು ತಿರುಗುತ್ತಿದ್ದರು. ಅಷ್ಟೇ ಅಲ್ಲದೆ ಕೆಲವೊಂದು ಸಂಶಯಾತ್ಮಕ ಗಾಡಿಗಳನ್ನ ಚೆಕ್ ಮಾಡಿ ಆಮೇಲೆ ಬಿಡುತ್ತಿದ್ದರು. ಅದೇ ಸಮಯದಲ್ಲಿ ಒಬ್ಬ ಹಾಲು ಮಾರುವ ಒಂದು ಸೈಕಲ್ ನಲ್ಲಿ ಹಾಲಿನ ಕೊಳವೆಗಳನ್ನ ಸೈಕಲಿನ ಎರಡು ಬದಿಯಲ್ಲಿ ಹಾಕಿಕೊಂಡು ಆ ದಾರಿಯಲ್ಲಿ ಬರುತ್ತಿದ್ದ. ಹಾಲು ಮಾರುವವರನ್ನ ಬೆಳಗ್ಗೆ ಸಮಯದಲ್ಲಿ ಯಾರು ಕೂಡ ಅಡ್ಡಗಟ್ಟಿ ಅವರನ್ನ ತಪಾಸಣೆ ಮಾಡುವುದು ದೂರದ ಮಾತು. ಯಾಕಂದ್ರೆ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಈ ರೀತಿ ಹೋಗುವವರು ಕೇವಲ ಪೇಪರ್ ಹಾಕುವವರು ಅಥವಾ ಹಾಲು ಮಾರುವವರು ಮಾತ್ರ. ಅದೇನೋ ಗೊತ್ತಿಲ್ಲ, ಇಬ್ಬರು ಪೊಲೀಸರು ಬಾಬಿ ಬಹದ್ದೂರ್ ಅನ್ನುವ ಈ ಹಾಲು ಮಾರುವವರನ್ನ ನಿಲ್ಲಿಸಿ ಸ್ವಲ್ಪ ಹಾಲು ಕೊಡುವಂತೆ ಕೇಳುತ್ತಾರೆ. ರಾತ್ರಿಯಲ್ಲಿ ನಿದ್ದೆಗೆಟ್ಟು ಹೋಗಿ ಬರುವ ಗಾಡಿಗಳನ್ನ ಪರೀಕ್ಷಿಸಿ ಸುಸ್ತಾಗಿದಂತಹ ಪೊಲೀಸ್ ಪೇದೆಗಳು ಹಾಲನ್ನ ಬಿಸಿ ಮಾಡಿ ಅಥವಾ ತಮ್ಮ ಹತ್ತಿರ ಇದ್ದ ಒಂದು ಇಂಡಕ್ಷನ್ ಜಾರ್ ನಲ್ಲಿ ಚಹಾ ಮಾಡಿ ಕುಡಿಯಬೇಕೆಂದು ಅವರ ಆಸೆಯಾಗಿತ್ತು. ಕಾರಣ ಆ ಸಮಯದಲ್ಲಿ ಎಲ್ಲಿಯೂ ಅವರಿಗೆ ಚಹಾ ಸಿಗದೆ ಕಷ್ಟವಾಗಿತ್ತು. ಆದರೆ ಬಾಬಿ ಬಹದ್ದೂರ್ ಹಾಲನ್ನು ಕೊಡಲು ಹಿಂದೆ ಮುಂದೆ ಮಾಡುತ್ತಾನೆ. ಮೊದಲು ಕೊಡಲು ನಿರಾಕರಿಸುತ್ತಾನೆ. ಕಾರಣ ಸ್ವಲ್ಪ ಆದರೂ ಹಾಲು ಹೆಚ್ಚು ಕಡಿಮೆ ಆದರೆ ಅವನ ಮಾಲೀಕ ತನಗೆ ಬೈಯುತ್ತಾನೆ ಎಂದು ಹೇಳುತ್ತಾನೆ. ಅದಕ್ಕೆ ಪೊಲೀಸರು, ನಾವು ಕೇಳುತ್ತಿರುವುದು ಒಂದು ಕಂಟೈನರ್ ಅಲ್ಲ, ಬದಲಾಗಿ ಕೇವಲ 1/4 ಲೀಟರ್ ಹಾಲು ಮಾತ್ರ, ಅದಕ್ಕೆ ನಾವು ದುಡ್ಡು ಕೂಡ ಕೊಡುತ್ತೇವೆ. ಆದರೆ ಅವನ ಮಾತಿನಲ್ಲಿ ಅಸ್ಪಷ್ಟತೆ ಇತ್ತು ಹಾಗೂ ಅವನು ಏನೋ ಸುಳ್ಳು ಹೇಳುತ್ತಿದ್ದಾನೆ ಅಂತ ಪೊಲೀಸರಿಗೆ ಅನುಮಾನ ಕೂಡ ಬರುತ್ತದೆ. ಅದಕ್ಕೆ ಪೊಲೀಸರು, ನಿನ್ನ ಹಾಲು ಬೇಡ, ಹೋಗಲಿ, ಆ ಹಾಲಿನ ಕೊಳವೆಯಲ್ಲಿ ಏನಿದೆ ಅಂತ ಒಮ್ಮೆ ತೋರಿಸುವ ಅಂತ ಹೇಳುತ್ತಾರೆ. ಅಷ್ಟೇ ಬಾಬಿ ಬಹದ್ದೂರ್ ಅದರಲ್ಲಿ ಪದೇ ಪದೇ ಹಾಲು ಇದೆ ಅಂತ ಹೇಳುತ್ತಾನೆ. ಆದ್ರೆ ಒಮ್ಮೆ ತೋರಿಸುವಂತ ಪೊಲೀಸರು ಕೇಳಿದಾಗ ಸೈಕಲ್ಲು ಹಾಗೂ ಹಾಲುಗಳ ಕಂಟೈನರ್ ನನ್ನ ಬಿಟ್ಟು ಓಡಲು ಪ್ರಾರಂಭಿಸುತ್ತಾನೆ. ಪೊಲೀಸರು ಅವನನ್ನ ಬೆನ್ನು ಹತ್ತಿ ಹಿಡಿಯುತ್ತಾರೆ. ಕೊನೆಗೆ ಆ ಹಾಲಿನ ಕೊಳವೆಯಲ್ಲಿ ತೆಗೆದು ನೋಡಿದಾಗ ಪೊಲೀಸರು ಬೆಚ್ಚಿ ಬಿದ್ದಿದ್ದರು. ಕಾರಣ ಆ ಹಾಲಿನ ಕಂಟೈನರ್ ನಲ್ಲಿ ಇದ್ದಿದ್ದು ಹಾಲಲ್ಲ ಸ್ನೇಹಿತರೆ, ಆಲ್ಕೋಹಾಲ್. ಹೌದು, ಹಲವಾರು ಬಗೆಯ ಬ್ರಾಂಡೆಡ್ ವಿಸ್ಕಿಗಳು, ವೋಡ್ಕಾ, ರಮ್, ವೈನ್, ಬಿಯರ್ ಇದರಲ್ಲಿ ತುಂಬಿದ್ದವು. ಹಾಲಿನ ಕಂಟೈನರ್ ನಲ್ಲಿ ಆಲ್ಕೋಹಾಲ್ ಕಂಡು ಪೊಲೀಸರು ನಿಜಕ್ಕೂ ದಿಗ್ಭ್ರಾಂತರಾಗಿದ್ದರು. ಮೂಲತಃ ಉತ್ತರ ಪ್ರದೇಶ ರಾಜ್ಯದವನಾಗಿದ್ದ ಬಾಬಿ ಬಹದ್ದೂರ್ ಈ ಒಂದು ದಂಧೆಯನ್ನ ಸುಮಾರು 4 ತಿಂಗಳಿಂದ ಮಾಡುತ್ತಿದ್ದ ಎಂದು ವಿಚಾರಿಸಿದಾಗ ಆಮೇಲೆ ಗೊತ್ತಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇತ್ತೀಚೆಗೆ ಗೋವಾದಿಂದ ಕರ್ನಾಟಕಕ್ಕೆ ಬರುತ್ತಿದ್ದಂತಹ ಒಂದು ಟಾಟಾ ಸುಮೋವನ್ನ ಗೋವಾ ಹಾಗೂ ಕರ್ನಾಟಕ ಗಡಿಯಲ್ಲಿರುವ ಅನ್ಮೋಡ್ ಚೆಕ್ ಪೋಸ್ಟ್ ಬಳಿ ಆ ಟಾಟಾ ಸುಮೋವನ್ನು ಪರೀಕ್ಷಿಸಿದಾಗ ಕಸ್ಟಮ್ ಅಧಿಕಾರಿಗಳಿಗೆ ಆ ಟಾಟಾ ಸುಮೋದಲ್ಲಿ ಏನೂ ಸಿಗುವುದಿಲ್ಲ. ಆದ್ರೆ ಅವರಿಗೆ ಆ ಅಧಿಕಾರಿಗಳಿಗೆ ಆ ಟಾಟಾ ಸುಮೋದಿಂದ ಮಾತ್ರ ಮದ್ಯ ವಾಸನೆ ಬರುತ್ತಿತ್ತು. ಅದಕ್ಕೆ ಅಲ್ಲಿ ಕುಳಿತಿದ್ದಂತಹ ಎಲ್ಲರನ್ನ ಕೆಳಗೆ ಇಳಿಯಲು ಹೇಳುತ್ತಾರೆ ಹಾಗೂ ಮತ್ತೆ ಸಂಪೂರ್ಣವಾಗಿ ಆ ವಾಹನವನ್ನ ತಪಾಸು ಮಾಡುತ್ತಾರೆ. ಆದರೆ ಅವರ ವಿಚಿತ್ರಕ್ಕೆ ಆ ವಾಹನದಲ್ಲಿ ಎಲ್ಲಿಯೂ ಕೂಡ ಒಂದು ಚಿಕ್ಕ ಬಾಟಲ್ ಕೂಡ ಸಿಗುವುದಿಲ್ಲ. ಕಸ್ಟಮ್ ಅಧಿಕಾರಿಗಳಿಗೆ ನಿಜಕ್ಕೂ ಇದು ಆಶ್ಚರ್ಯವನ್ನ ಉಂಟು ಮಾಡುತ್ತದೆ ಹಾಗೂ ತಮ್ಮ ಬಗ್ಗೆಯೇ ಅನುಮಾನ ಬರಲು ಪ್ರಾರಂಭಿಸುತ್ತದೆ. ಯಾಕಂದ್ರೆ ಮದ್ಯದ ವಾಸನೆಯನ್ನ ಸೇವಿಸಿ ಯಾವಾಗಲೂ ಎಲ್ಲಿ ನೋಡಿದರೂ ಮದ್ಯದ ವಾಸನೆಯೇ ತಮಗೆ ಬಡಿಯುತ್ತದೆ ಎಂದು ಅವರ ಬಗ್ಗೆ ಅವರಿಗೆ ಅನುಮಾನ ಬರುತ್ತದೆ. ಅದರಲ್ಲಿ ತಮ್ಮದೇ ತಪ್ಪಿದೆ ಎಂದು ಭಾವಿಸಿ ಆ ಟಾಟಾ ಸುಮೋವನ್ನು ಕಳಿಸಲು ಮುಂದಾಗುತ್ತಾರೆ ಹಾಗೂ ಎಲ್ಲರಿಗೂ ಒಳಗೆ ಹತ್ತಿ ಕೂಡಲು ಹೇಳುತ್ತಾರೆ. ಚೆಕ್ ಪೋಸ್ಟ್ ಕಾಯುತ್ತಿದ್ದ ಪೊಲೀಸರಿಗೆ ಇವರನ್ನ ಬಿಡಲು ಕೂಡ ಹೇಳುತ್ತಾರೆ. ಹೀಗಾಗಿ ಆ 7 ಜನ ಪ್ರಯಾಣಿಕರು ಟಾಟಾ ಸುಮೋದಲ್ಲಿ ಕುಳಿತುಕೊಂಡು ಗಾಡಿ ಪ್ರಾರಂಭ ಮಾಡಬೇಕೆನ್ನುವಷ್ಟರಲ್ಲಿ ಕಸ್ಟಮ್ ಅಧಿಕಾರಿಗಳು ಮತ್ತೆ ಗಾಡಿಯನ್ನ ನಿಲ್ಲಿಸುತ್ತಾರೆ. ಕಾರಣ ಆ ಕಸ್ಟಮ್ ಅಧಿಕಾರಿಗಳಿಗೆ ಇಷ್ಟು ದಿನದ ಅನುಭವದಲ್ಲಿ ಈ ರೀತಿ ಅನುಭವ ಯಾವತ್ತೂ ಆಗಿರಲಿಲ್ಲ. ಕಸ್ಟಮ್ ಅಧಿಕಾರಿಗಳಿಗೆ ಅನುಮಾನ ಬರುತ್ತದೆ. ಆ 7 ಜನರು ಹೆಚ್ಚು ಕಡಿಮೆ ಒಂದೇ ತೂಕದ ದೇಹವನ್ನ ಹೊಂದಿದ್ದರು. ಅವರ ಮುಖಗಳು ಸಣ್ಣವಾಗಿದ್ದರೂ ಕೂಡ ಅವರ ದೇಹಗಳು ಮಾತ್ರ ದಪ್ಪವಾಗಿದ್ದವು. ಇದೇ ಕಾರಣ ಮತ್ತೆ ಅವರನ್ನೆಲ್ಲ ಟಾಟಾ ಸುಮೋದಿಂದ ಮತ್ತೆ ಇಳಿಯಲು ಹೇಳುತ್ತಾರೆ ಹಾಗೂ ಅವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅವರ ಬಟ್ಟೆಗಳನ್ನ ಬಿಚ್ಚಲು ಹೇಳುತ್ತಾರೆ. ಆಗ ಅವರಿಗೆ ಕಂಡಿದ್ದು ನಿಜಕ್ಕೂ ಇಷ್ಟು ದಿನ ನೋಡದಂತಹ ಒಂದು ಸನ್ನಿವೇಶವಾಗಿತ್ತು. ಅಂತದೊಂದು ಘಟನೆ ಅಲ್ಲಿ ನಡೆದು ಹೋಗಿತ್ತು. ಕಸ್ಟಮ್ ಅಧಿಕಾರಿ ಅದರಲ್ಲಿ ಒಬ್ಬನ ದೇಹವನ್ನ ಮುಟ್ಟಿ ಹೀಗೆ ಪರೀಕ್ಷಿಸುವಾಗ ಅವನ ದೇಹವನ್ನು ಮುಟ್ಟಿದಾಗ ಅವನಿಗೆ ಸಿಕ್ಕಿದ್ದು ಅವನ ದೇಹದಲ್ಲಿರುವ ಮಾಂಸ ಮೂಳೆಯಲ್ಲ, ಬದಲಿಗೆ ಅವನ ಶರ್ಟ್ ಕೆಳಗಡೆ ಅಡಗಿಸಿದ್ದಂತಹ ವಿಸ್ಕಿ ಬಾಟಲ್ಗಳು. ಅಷ್ಟೇ ಸಾಕಾಗಿತ್ತು. ಅವರನ್ನೆಲ್ಲ ಬಟ್ಟೆ ತೆಗೆಸಿ ಅವರನ್ನು ತಪಾಸಣೆ ಮಾಡಿದಾಗ ಆ 7 ಜನ ತಮ್ಮ ದೇಹದ ಸುತ್ತಮುತ್ತ ವಿಸ್ಕಿ, ಬ್ರಾಂಡಿ, ವೈನ್
ವೈನ್, ರಮ್, ಬಿಯರ್ ಈ ರೀತಿ ಬೆಲೆ ಬಾಳುವ ಮದ್ಯವನ್ನ ತಮ್ಮ ದೇಹಕ್ಕೆ ಅಂಟಿಸಿಕೊಂಡಿದ್ದನ್ನ ಕಂಡು ಪೊಲೀಸ್ ಅಧಿಕಾರಿಗಳು ಹಾಗೂ ಕಸ್ಟಮ್ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಆ 7 ಜನರಿಂದ ಸುಮಾರು 160ಕ್ಕೂ ಹೆಚ್ಚು ಮದ್ಯದ ಬಾಟಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಯಾಕೆ ಗೋವಾದಿಂದ ಕರ್ನಾಟಕಕ್ಕೆ ಈ ರೀತಿ ಮದ್ಯವನ್ನ ಸಾಗಿಸಲು ಇಲ್ಲ ಸಲ್ಲದ ಬೇರೆ ಬೇರೆ ಪ್ಲಾನ್ಗಳನ್ನ ಜನರು ಮಾಡುತ್ತಾರೆ ಅಂತ? ಹೌದು ಸ್ನೇಹಿತರೆ, ಕರ್ನಾಟಕಕ್ಕಿಂತ ಗೋವಾದಲ್ಲಿ ಎಲ್ಲ ರೀತಿಯ ಕಡಿಮೆ ಬೆಲೆಗೆ ಮದ್ಯಗಳು ಸಿಗುತ್ತವೆ. ಕಾರಣ ಅಲ್ಲಿ ತೆರಿಗೆ ಮದ್ಯದ ಮೇಲೆ ಕಡಿಮೆ ಇದೆ. ಇಡೀ ದೇಶದಲ್ಲಿ ಮದ್ಯದ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕುವ ರಾಜ್ಯ ಅಂದ್ರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ಅಂತಾನೆ ಹೇಳಬಹುದು. ಇವತ್ತು ಹೆಚ್ಚು ಕಡಿಮೆ ಕರ್ನಾಟಕ ಸರ್ಕಾರ ಓಡುತ್ತಿರುವುದೇ ಈ ಮದ್ಯದ ತೆರಿಗೆಯಿಂದ. ಇವರ ಕೆಲಸ ಇಷ್ಟೇ ಸ್ನೇಹಿತರೆ, ಮದ್ಯದ ಮೇಲೆ ತೆರಿಗೆ ಹೆಚ್ಚಿಗೆ ಹಾಕುವುದು ಹಾಗೂ ಬಿಟ್ಟಿ ಭಾಗ್ಯಗಳನ್ನ ಕೊಡುವುದು. ಗಂಡಸರಿಂದ ದುಡ್ಡು ವಸೂಲಿ ಮಾಡಿ ಹೆಂಗಸರಿಗೆ ಕೊಡುವಂತಹ ಈ ಪದ್ಧತಿ ನಮ್ಮ ಕರ್ನಾಟಕ ಸರ್ಕಾರದ ಹೆಮ್ಮೆ ಅಂತಾನೆ ನಾವು ಹೇಳಬಹುದು. ಭಾರತ ಇಂಟರ್ನ್ಯಾಷನಲ್ ಸ್ಪಿರಿಟ್ ಅಂಡ್ ವೈನ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಾಜ್ಯಗಳ ಮದ್ಯದ ದರ ಪಟ್ಟಿಯನ್ನ ಇತ್ತೀಚೆಗೆ ರಿಲೀಸ್ ಮಾಡಿದೆ. ಅದರ ಪ್ರಕಾರ ವಿಸ್ಕಿ, ರಮ್, ವೋಡ್ಕಾ ಮತ್ತು ಜಿನ್ ಗೋವಾದಲ್ಲಿ 100 ರೂಪಾಯಿ ಮಾರಾಟ ಮಾಡುತ್ತಿದ್ದರೆ ಇದನ್ನೇ ದೆಹಲಿಯಲ್ಲಿ 134 ರೂಪಾಯಿಗಳಿಗೆ ಮಾರಾಟ ಮಾಡಲಾಗುತ್ತದೆ. ಇನ್ನು ಕರ್ನಾಟಕದಲ್ಲಿ ಇದರ ಬೆಲೆ ನೀವು ಕೇಳಿದರೆ ಬೆಚ್ಚಿ ಬೀಳುತ್ತೀರಾ. ಹೌದು, ಬರೋಬ್ಬರಿ 513 ರೂಪಾಯಿ ಆಗಿದೆ. ಹೀಗೆಂದು ಈ ಸಂಸ್ಥೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವರದಿ ಮಾಡಿದೆ. ಅಂದರೆ ಇಲ್ಲಿ ಗೋವಾದ ಬೆಲೆಯನ್ನು ಕರ್ನಾಟಕಕ್ಕೆ ಹೋಲಿಸಿದರೆ 400ಕ್ಕೂ ಹೆಚ್ಚು ಬೆಲೆಯ ವ್ಯತ್ಯಾಸವಾಗುತ್ತದೆ. ಇನ್ನು ತೆಲಂಗಾಣದಲ್ಲಿ ಇದರ ಬೆಲೆ 246 ರೂಪಾಯಿ ಇದ್ದರೆ ಮಹಾರಾಷ್ಟ್ರದಲ್ಲಿ 226 ರೂಪಾಯಿ ಇದೆ. ರಾಜಸ್ಥಾನದಲ್ಲಿ 213 ರೂಪಾಯಿ ಇದ್ದರೆ ಉತ್ತರ ಪ್ರದೇಶದಲ್ಲಿ 197 ಮತ್ತು ಹರಿಯಾಣದಲ್ಲಿ 147 ರೂಪಾಯಿ ಇದೆ. ಮದ್ಯಪ್ರೇಮಿಗಳಿಗೆ ಇದೇ ಕಾರಣ ಗೋವಾ ಸಖತ್ ಚೀಪ್ ಆಗಿದೆ. ಭಾರತದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಬಿಯರ್ ಸಿಗುವ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಗೋವಾ ರಾಜ್ಯವೇ ಆಗಿದೆ. ಭಾರತದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಲಿಸಿ ನೋಡಿದರೂ ಅಷ್ಟೇ ಗೋವಾದಲ್ಲಿ ಸಿಗುವ ಕಡಿಮೆ ದರದಲ್ಲಿ ಯಾವುದೇ ರಾಜ್ಯದವು ಮದ್ಯದ ಮಾರಾಟವನ್ನ ಮಾಡುವುದಿಲ್ಲ. ಇದರ ಮೇಲಿನ ತೆರಿಗೆ ಅಂದ್ರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಗೋವಾದಲ್ಲಿ 49% ಇದ್ದರೆ ಕರ್ನಾಟಕದಲ್ಲಿ 83% ಇದೆ ಮತ್ತು ಮಹಾರಾಷ್ಟ್ರದಲ್ಲಿ 71% ಇದ್ದರೆ ತೆಲಂಗಾಣದಲ್ಲಿ 68%, ರಾಜಸ್ಥಾನದಲ್ಲಿ 69%, ಉತ್ತರ ಪ್ರದೇಶದಲ್ಲಿ 66% ಮತ್ತು ಹರಿಯಾಣದಲ್ಲಿ 47% ಇದೆ. ದೆಹಲಿಯಲ್ಲಿ 62% ಇದೆ. ಈಗ ಗೋವಾದಲ್ಲಿ ಮದ್ಯ ಯಾಕೆ ಅಗ್ಗ ಎಂದು ನಿಮ್ಮ ಪ್ರಶ್ನೆ. ಗೋವಾದಲ್ಲಿ ಬಿಯರ್ ಅಗ್ಗವಾಗಲು ಹಲವಾರು ಕಾರಣಗಳಿವೆ. ಇದು ಬಿಯರ್ ಬೆಲೆಯನ್ನ ತುಂಬಾ ಕಡಿಮೆ ಮಾಡುತ್ತದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ತೆರಿಗೆ ವ್ಯವಸ್ಥೆ. ಗೋವಾದಲ್ಲಿ ತೆರಿಗೆ ಪದ್ಧತಿ ಪ್ರಕಾರ ಮದ್ಯದ ತೆರಿಗೆ ತುಂಬಾನೇ ಕಡಿಮೆ ಇದೆ. ಗೋವಾದಲ್ಲಿ ಸಾಕಷ್ಟು ಮದ್ಯದ ಅಂಗಡಿಗಳಿವೆ. ಹೀಗಾಗಿ ಕೆಲವು ಮೀಟರ್ಗಳು ದೂರದಲ್ಲಿಯೇ ನೀವು ಮದ್ಯದ ಅಂಗಡಿಗಳನ್ನ ಕಾಣಬಹುದು. ಇತರ ರಾಜ್ಯಗಳಿಗೆ ಹೋಲಿಸಿದರೆ ಅನೇಕ ಸ್ಥಳೀಯ ಬ್ರ್ಯಾಂಡ್ಗಳು ಇದು ಹೊಂದಿದೆ. ಇದು ನೈಸರ್ಗಿಕವಾಗಿ ಮದ್ಯದ ಬೆಲೆಯನ್ನ ಕಡಿಮೆ ಮಾಡುತ್ತದೆ. ಅಲ್ಲದೆ ಮದ್ಯಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು ಇಲ್ಲಿ ಸುಲಭವಾಗಿ ಸಿಗುತ್ತದೆ. ಇದರಿಂದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಗೋವಾದಲ್ಲಿ ಮದ್ಯ ಉತ್ಪಾದನೆ ಅಗ್ಗವಾಗಿದೆ. ಇದರ ಬೆಲೆಯು ಇದರ ಮೇಲೆ ಪರಿಣಾಮ ಬೀರುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ಮದ್ಯದ ಕರಾಮತ್ತು ಏನು ಅಂತ. ಈ ಮದ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಮತ್ತಷ್ಟು ಕೊಡುತ್ತೇನೆ. ಅಲ್ಲಿಯವರೆಗೆ ಈ ವಿಡಿಯೋನ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.